ಯಾವುದೇ ಒಂದು ಸಭೆ ಸಮಾರಂಭ ನಡೆಯುವುದಕ್ಕೂ ಮೊದಲು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಕೆಲವೊಂದು ಸಮಿತಿಗಳನ್ನು ರಚಿಸುವುದು ಸಾಮಾನ್ಯ. ಇಂತಹ ಸಮಿತಿಗಳಲ್ಲಿ ಹೆಚ್ಚಾಗಿ ತರುಣರಿಂದ ಹಿಡಿದು ವಯೋವೃದ್ಧರಿಗೆ ಸ್ಥಾನಮಾನಗಳನ್ನು ನೀಡಲಾಗುತ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇಂತಹ ಸಮಾರಂಭಗಳ ನಿರ್ವಹಣೆಗೆ ಚಿಣ್ಣರ ಸಮಿತಿಯನ್ನು ರಚಿಸಲಾಗಿದೆ. ಹೌದು, ಯಾವುದೇ ಚಿಣ್ಣರ ಸಮಿತಿ? ಎಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ. ಯಾವುದೇ ದೊಡ್ಡ ಕಾರ್ಯಕ್ರಮ ಸಮಾರಂಭ ನಡೆಯುವುದಕ್ಕೆ ಮೊದಲು ಆ ಸಭೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದಕ್ಕಾಗಿ ಕೆಲವು ಸಮಿತಿಗಳನ್ನು ರಚಿಸಲಾಗುತ್ತೆ. ಈ ಸಮಿತಿಗಳಲ್ಲಿ ಹೆಚ್ಚಾಗಿ ವಯಸ್ಸಿಗೆ ಬಂದವರೇ ಸದಸ್ಯರಾಗಿರುವುದು ಸಾಮಾನ್ಯವಾಗಿ ಇರುವಂತದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೊಡಿಂಬಾಡಿಯಲ್ಲಿ ನಡೆಯುವ ಕಾರ್ಯಕ್ರಮವೊಂದಕ್ಕೆ ಚಿಣ್ಣರ ಸಮಿತಿಯನ್ನು ರಚಿಸಲಾಗಿದೆ. ಹೌದು, ಕೊಡಿಂಬಾಡಿಯ ಮಠಂದಬೆಟ್ಟು ಮಹಿಷಮರ್ದಿನಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಹಲವು ಸಮಿತಿಗಳ ರಚನೆಯಾಗಿದ್ದು, ಈ ಬಾರಿ ವಿಶೇಷವಾಗಿ ಚಿಣ್ಣರ ಸಮಿತಿಗೆ ಅವಕಾಶವನ್ನ ನೀಡಲಾಗಿದೆ. ಮಕ್ಕಳಲ್ಲಿ ಕಾರ್ಯಕ್ರಮಗಳ ನಿರ್ವಹಣೆಯ ಬಗ್ಗೆ ಜಾಗೃತಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಳ್ಳುವಿಕೆ, ಅತಿಥಿ ಸತ್ಕಾರ ಹೀಗೆ ಹಲವು ರೀತಿಯ ಸಂಸ್ಕಾರಗಳನ್ನು ಎಳವೆಯಲ್ಲಿಯೇ ಬೆಳೆಯಬೇಕು ಎನ್ನುವ ದೃಷ್ಟಿಯಿಂದ ಈ ಸಮಿತಿಯನ್ನು ರಚನೆ ಮಾಡಲಾಗಿದೆ ಎಂದರು. ಏಪ್ರಿಲ್ 21ರಿಂದ 26 ತನಕ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ದೇವಸ್ಥಾನಗಳ ಬ್ರಹ್ಮಕಲಶದಂತೆ ಒಂದು ಸ್ವಲ್ಪ ವಿಭಿನ್ನ ರೀತಿಯ ಕಾರ್ಯಕ್ರಮ ಮಾಡಬೇಕು ಎಂಬ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮವನ್ನು ಇದಕ್ಕೆ ಜೋಡಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೆ ಅದರದ್ದೇ ಕಾರ್ಯಕ್ರಮ ಆದ ಚಿಣ್ಣರ ಸಮಿತಿ ಎಂಬ ಒಂದು ಮಕ್ಕಳನ್ನು ಜೋಡಿಸುವಂಥ ಒಂದು ಕಾರ್ಯಕ್ರಮ, ಅವರೊಂದು ಸಮಿತಿ ಕೂಡ ನಾವು ಮಾಡಿದ್ದೇವೆ. ಇದರ ಉದ್ದೇಶ ಏನೆಂದರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸ್ತಾರೆ, ಅವರಿಗೆ ಸರಿಯಾದ ಒಂದು ಗೈಡ್ಲೈನ್ಸ್ ಇರುವುದಿಲ್ಲ. ಅದಕ್ಕೆ ಬೇಕಾಗಿ ಅಲ್ಲಿ ಅವರಿಗೆ ಒಂದು ಸಮಿತಿ ಮಾಡಿಕೊಂಡು ಅವರಿಗೆ ಬೇಕಾದ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಕಾರ್ಯಕ್ರಮ, ಇಲ್ಲಿ ನೀರು ಕೊಡುವ ಕಾರ್ಯಕ್ರಮ ಆಗಿರ್ಬೋದು, ಪ್ರಸಾದ ತಯಾರು ಮಾಡುವ ಕಾರ್ಯಕ್ರಮ, ಹಂಚುವ ಪ್ಯಾಕೆಟ್ಗೆಲ್ಲ ಹಾಕುವಂಥ ಕಾರ್ಯಕ್ರಮ, ಚಪ್ಪರ ಸಮಿತಿ, ಪ್ರಚಾರ ಸಮಿತಿ, ಆರ್ಥಿಕ ಸಮಿತಿ ಹೀಗೆ ಹಲವು ರೀತಿಯ ಸಮಿತಿಗಳಲ್ಲಿ ವಯಸ್ಸಿಗೆ ಬಂದವರೇ ಇರುತ್ತಿದ್ದು, ಅವರವರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಸಮಿತಿಯ ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯವೂ ಆಗಿರುತ್ತದೆ. ಅದೇ ರೀತಿ ಚಿಣ್ಣರ ಸಮಿತಿಗೆ ಬ್ರಹ್ಮಕಲಶೋತ್ಸವ ಸಂದರ್ಭದ ಪ್ರಸಾದ ತಯಾರಿಸುವ, ಅತಿಥಿಗಳಿಗೆ ಪಾನೀಯ ವಿತರಿಸುವ, ಪರಿಸರದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವಂತಹ ಗುರುತರವಾದ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಈಗಾಗಲೇ ಈ ಸಂಬಂಧ ಚಿಣ್ಣರ ಸಮಿತಿಯು ಹಲವಾರು ಮೀಟಿಂಗ್ಗಳಿಗೂ ಭಾಗವಹಿಸಿದ್ದು, ಕಾರ್ಯಕ್ರಮದ ಯಶಸ್ವಿಗಾಗಿ ಕಾರ್ಯಪ್ರವೃತ್ತರಾಗಿದೆ. ನಾವು ಎಲ್ಲ ಚಿಣ್ಣರ ಸಮಿತಿರವರು ಈಗ ಅವರು ದೊಡ್ಡವರು ಚಿಣ್ಣರ ಸಮಿತಿ ಮಾಡಿದ್ದು ನಮಗೆ ಮಕ್ಕಳಿಗೆ ಸಹ ಒಂದು ಅವಕಾಶ ಕೊಡಬೇಕು ಬ್ರಹ್ಮಕಲಶಕ್ಕೆ. ನಾವು ಎಲ್ಲ ಚಿಣ್ಣರ ಸಮಿತಿದವರು ದೊಡ್ಡವರಿಗೆ ಸಹಕಾರಲಿಕ್ಕೆ ಇದು ನಮಗೆ ದೊಡ್ಡವರು ಮಾಡೋದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಅಲ್ಲಿ ಶ್ರಮದಾನ ಮಾಡ್ತಾರೆ. ಅಲ್ಲಿಗೆ ನಾವು ನೀರು ಕೊಡೋದು, ಅವರಿಗೆ ಮಜ್ಜಿಗೆ ತೆಗೊಂಡು ಹೋಗೋದು, ಊಟ ತೆಗೊಂಡು ಹೋಗೋದು, ಅದು ಎಲ್ಲ ಸಣ್ಣ ಸಣ್ಣ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಶೌಚಾಲಯ ಕ್ಲೀನ್ ಮಾಡೋದು ಕೆಲಸ, ಇದು ಶ್ರಮದಾನ ಇದೆ. ಅದು ಸಹ ನಾವು ಇವತ್ತು ಮಾಡಲಿಕ್ಕೆ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಲ್ಲಿ ಚಿಣ್ಣರಿಗೆ ಕೇವಲ ಪ್ರೇಕ್ಷಕನಾಗಿರುವ ಅವಕಾಶಗಳನ್ನು ನೀಡಲಾಗಿದೆ. ಆದರೆ ಪುತ್ತೂರಿನ ಈ ದೇವಳ ಸಮಿತಿ ಚಿಣ್ಣರ ಮೇಲೂ ಜವಾಬ್ದಾರಿ ಹೇರುವ ಮೂಲಕ ಸಂಸ್ಕಾರದ ಜೊತೆಗೆ ಜವಾಬ್ದಾರಿಯನ್ನು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.